ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರುನಾಡ ವಿಜಯ ಸೇನೆ ಸಂಘಟನೆಯ ತಾಲೂಕು ಘಟಕದ ತಾಲೂಕು ಅಧ್ಯಕ್ಷರಾದ ಎಚ್.ಎಸ್. ಸುರೇಶ್ ರವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಅಂಗವಾಗಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವು ದಿನಾಂಕ 28/11/2022 ಬೆಳಿಗ್ಗೆ ಧ್ವಜಾರೋಹಣವನ್ನು ನೆರವೇರಿಸಿಕೊಂಡು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಸಾಗಿ ಪಟ್ಟಣದ ಹಿರಣ್ಣಯ್ಯ ಬಯಲು ರಂಗಮಂದಿರದಲ್ಲಿ ಸೇರಿ ಉಚಿತ ಆರೋಗ್ಯ ತಪಾಸಣಾ ಮೇಳವನ್ನು ಉದ್ಘಾಟನೆ ಮಾಡಲಾಗುವುದೆಂದರು. ಈ ಸಮಾರಂಭದ ವೇದಿಕೆಯಲ್ಲಿ ವೈದ್ಯರು ಹಾಗೂ ತಾಲೂಕು ಮಟ್ಟದ ಸರ್ಕಾರಿ ಅಧಿಕಾರಿಗಳನ್ನು ಸನ್ಮಾನಿಸಲಾಗುವುದು ಮತ್ತು ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸಲಾಗುವುದು ಎಂದರು. ನಮ್ಮ ಕಾರ್ಯಕರ್ತರಿಗೆ ನಾವೇ ಕುತ್ತು ತಂದಂಗ ದಯಮಾಡಿ ಆ ತರ ಬರದ ರೀತಿಯಲ್ಲಿ ದಯಮಾಡಿ ಎಲ್ಲ ಸಹಕರಿಸಿ ಅಂತ ಇವಾಗ ಮುಂದಿನ ವಿಚಾರ ಅಂದ್ರೆ ಈಗ ಬೆಳಿಗ್ಗೆ 9 ಗಂಟೆಗೆ ಧ್ವಜಾರೋಹಣ ಇರೋದಿಲ್ಲ, ನಾವು 7:30 ಹೊತ್ತಿಗೆ ನಾವು ಇಲ್ಲಿ ಸೇರ್ಬೇಕಾಗುತ್ತೆ. 7:30ಗೆ ಸೇರ್ಬೇಕಾಗುತ್ತೆ. ಮತ್ತೆ ಹಿಂದಿನ ದಿನ ಶನಿವಾರ ದಿನ ಮೊದಲ ಕೆಲಸ ಯಾವುದು, ನಾವು ಗುರುಭವನವನ್ನ ಸ್ವಚ್ಛತೆ ಮಾಡಿಸುವ ಕಾರ್ಯಕ್ರಮ ಶನಿವಾರದಲ್ಲಿ ಆರಂಭ ಆಗಬೇಕು. ಅಷ್ಟೂ ಬರೀ ಯಾವ ಜವಾಬ್ದಾರಿ ತಗೊಂಡು ಅಲ್ಲಿ ಕ್ಲೀನ್ ಮಾಡಿಸೋ ವಿಚಾರ ಈಗ ಆಲ್ರೆಡಿ ಕೀ ಕೊಟ್ಟಿದ್ದಾರೆ. ಈಗ ಪುಟ್ಟರಾಜು ಹೋಗ್ತಾ ಇದೆ, ಕೀ ಬಂದಿದೆ, ಅವರು ಗುರುಭವನದ ಕೀ ಬಂದಿದೆ. ಅದನ್ನ ಸ್ವಚ್ಛತೆ ಮಾಡ್ಕೊಂಡು ಒಳಗಡೆ ಎಲ್ಲ ಧೂಳಾಗಿರುತ್ತೆ, ಇದಾಗಿರುತ್ತೆ. ಮುನ್ಸಿಪಾಲ್ ಅವ್ರಿಗೆ ಹೇಳಿದೀನಿ ನಾವೆಲ್ಲ ಸೇರ್ ಮಾಡೋದು ಅಂತ ಅಲ್ಲ. ಕ್ಲೀನಿಂಗ್ ಎಲ್ಲ ಆಯ್ತು ಅಂದ್ರೆ ಭಾನುವಾರ ಬೆಳಿಗ್ಗೆಯಿಂದಲೂ ಸಹಿತ ಬಂಟಿಂಗ್ಸ್ ಕಟ್ಟೋದಿರುತ್ತೆ. ಬಂಟಿಂಗ್ಸ್ ಕಟ್ಟೋದಿರುತ್ತೆ. ಎಲ್ಲಿ ರಾಜ್ಯೋತ್ಸವ ಈಗ ನಾವು ಆಕಾಶದಲ್ಲಿ ಮಾಡ್ತೀವಿ, ಅಲ್ಲೆಲ್ಲ ಬಂಟಿಂಗ್ ಕಟ್ಟಿಸ್ಬೇಕಾಗುತ್ತೆ. ಬಂಟಿಂಗ್ಸು ಅಲ್ಲಿ ಕಟ್ಟಬೇಕು. ಅಲ್ಲಿಂದ ಬಂದು ಇನ್ನ ಸಂಜೆ ಬಾಳೆಕಂದ್ ಕಟ್ಟುವ ವ್ಯವಸ್ಥೆ ಇರುತ್ತೆ. ಮತ್ತೆ ಎಲ್ಲೆಲ್ಲಿಗೆ ಅರೇಂಜ್ಮೆಂಟ್ ಮಾಡಬೇಕು. ಮಧ್ಯಾಹ್ನ ಈ ಟೇಬಲ್ಗಳು, ಈಗ ಅವರು ಡಾಕ್ಟರ್ಗಳಿಗೆ ಎಷ್ಟು ಜನ ಡಾಕ್ಟರ್ ಬರ್ತಾ ಇದ್ದಾರೆ, 50ರಿಂದ 60 ಜನ ಡಾಕ್ಟರ್ ಬರ್ತಾ ಇರೋದ್ರಿಂದ ಅಷ್ಟು ಟೇಬಲ್ಗಳನ್ನ ಹಾಕ್ಸ್ಬೇಕಾಗ್ತದೆ. ಅದಕ್ಕೆ ಚೇರು ಟೇಬಲ್ಗಳೆಲ್ಲ ಪೂರ ಹಿಂದಿನಿಂದಲೇ ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ಅದು ರೆಡಿ ಮಾಡ್ಕೊಂಡು ಅಲ್ಲಿ ವ್ಯವಸ್ಥಿತವಾಗಿ ಏನ್ ಬೇಕು. ಮತ್ತೆ ವೇದಿಕೆನೂ ಅಷ್ಟೇ ಅವತ್ತ ಈ ಬೆಳಿಗ್ಗೆ 10 ಗಂಟೆಗೆ ಏನ್ ಉದ್ಘಾಟನೆ ವೇದಿಕೆ ಇರುತ್ತೋ ಅದಕ್ಕೂ ಸಹಿತ ನಾವು ಎಲ್ಲ ನಿಂತ್ಕೊಂಡು ನಾವು ಅರೇಂಜ್ ಮಾಡ್ಕೊಂಡು ಕುತ್ಕೊಂಡಾಗಲೇ ನಾವು ವೇದಿಕೆ ಮಾಡಕ್ ಸಾಧ್ಯ, ವೇದಿಕೆ ಬರಕ್ ಸಾಧ್ಯ. ಅದರಿಂದ ಅವತ್ತು ಭಾನುವಾರ ದಿನ ಪ್ರತಿಯೊಬ್ಬರು ಸಹಿತ ಮತ್ತೆ ಅಡಿಗೆ ವ್ಯವಸ್ಥೆಗಳನ್ನ ಭಾನುವಾರ ದಿವಸ ತಂದು ಗುರುಭವನದೊಳಗೆ ಹಾಕಬೇಕು. ಗುರುಭವನದಲ್ಲೇ ಅಡಿಗೆ ಊಟ ಇರೋದ್ರಿಂದ ಗುರುಭವನದೊಳಗೆ ಹಾಕಬೇಕು. ಅಲ್ಲಿಂದ ಬಂದು ಮೆಟೀರಿಯಲ್ ಎಲ್ಲ ತಂದು ಅಲ್ಲಿ ಹಾಕಬೇಕು. ಹಾಕೊಂಡಾಗ ಕ್ಲೀನ್ ಮಾಡಿಸಿ ಮೆಟೀರಿಯಲ್ ಅವಕಾಶ ಮಾಡಿಕೊಟ್ಟು ಈ ಕೆಲಸಗಳು ಇರುತ್ತೆ. ಮತ್ತೆ ಇನ್ನ ಭಾನುವಾರ ಸಂಜೆವರೆಗೂ ಸಹಿತ ಎಲ್ಲ ಕಟ್ಟಿ ಮುಗಿಯೋವರೆಗೂ ಸಹಿತ ಯಾವುದೇ ನಮ್ಗೆ ಪೂರಾ ಭಾನುವಾರ ಎಷ್ಟೊತ್ತಾರ ಆಗ್ಬೋದು. ಪೂರಾ ಕೆಲಸ ಭಾನುವಾರಲೇ ಜಾಸ್ತಿ ಇರುತ್ತೆ. ಅದಕ್ಕೆ ಅವಕಾಶ ಇರಲ್ಲ. ಅವತ್ತೇನಾಗುತ್ತೆ ನಮ್ಮಿಂದ ನಾವೇ ನಮ್ಮ ಕಾರ್ಯಕ್ರಮವನ್ನ ನಾವು ಕಳ್ಕೊಂಡ ರೀತಿ ಆಗುತ್ತೆ. ಅದು ಬರಬಾರದು ಅಂತೇಳಿ ಇವತ್ತು ಮುಂದಿನ ಏನೇ ಸೋಮವಾರ ಸಂಜೆ ಕಳೆಯವರೆಗೂ ಸಹಿತ ನೀವು ಬಹಳ ಜವಾಬ್ದಾರಿತವಾಗಿ ನಿಭಾಯಿಸ್ಕೊಂಡು ಹೋಗುವ ಕೆಲಸ ಆಗಿರ್ಬೋದು. ನಾವ್ ಯಾರಿಗೂ ಸಹಿತ ಹಣದ ತಂದ್ಬಿಟ್ಟು ನೀವು ಹಾಕಿ ಮಾಡಿದ್ದು ಯಾರಿಗೂ ನಾವು ಹೇಳ್ತಾ ಇಲ್ಲ. ಇರುವ ಜವಾಬ್ದಾರಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಸಾಕು. ಏನೇ ಬರಲಿ ನಮ್ಮ ಕಾಣಿ, ಏನೇ ವಿಚಾರ ಇರಲಿ ನಮ್ಮ ಕಾಣಿಬೇಕು. ತಾಲೂಕು ಅಧ್ಯಕ್ಷರಾದ ಎಚ್.ಎಸ್. ಸುರೇಶ್ ಅವರು ಮಾಧ್ಯಮದವರ ಮುಂದೆ ಉಚಿತ ಆರೋಗ್ಯ ಮೇಳಕ್ಕೆ ಭಾಗವಹಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆ ಸಂಘಟನೆಯ ಎಲ್ಲ ತಾಲೂಕು ಸಂಘಟನೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಅಂದರೆ ಸೋಮವಾರ 28/11/2022 ಸೋಮವಾರದೊಂದು ನಡೆಯಲಿರುವ ತುರುವೇಕೆರೆಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಬೃಹತ್ ಉಚಿತ ಮೇಳ, ಆರೋಗ್ಯ ಮೇಳ. ಏಕೆಂದರೆ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಜನದಲ್ಲಿ ಆರೋಗ್ಯದ ವ್ಯವಸ್ಥೆ ಇಲ್ಲದೆ ತುಂಬ ಕಡಿಮೆ ಆಗಿದೆ. ಏಕೆಂದರೆ ಇವತ್ತು ಆರೋಗ್ಯದ ಬಗ್ಗೆ ಭಾಳ ಗಮನ ಹರಿಸುವಂಥ ಸ್ಥಿತಿ ನಮ್ಮ ತಾಲೂಕಿಗೆ ಬೇಕು. ಅದರಿಂದವ ನಾವಿವತ್ತು ಬೆಂಗಳೂರಿನಿಂದವ ಸಪ್ತಗಿರಿ ಹಾಸ್ಪಿಟ್ಲು ಮತ್ತು ವೈದೇಹಿ ಆಸ್ಪತ್ರೆ ಮತ್ತು ಅಲ್ಲಿಂದ ಸ್ಪರ್ಶ ಆಸ್ಪತ್ರೆ, ಅಲ್ಲಿಂದ ಆದಿಚುಂಚನಗಿರಿ ಆಸ್ಪತ್ರೆ, ಪ್ರಕ್ರಿಯಾ ಹಾಸ್ಪಿಟಲ್, ಇಷ್ಟು 5 ಆಸ್ಪತ್ರೆಯನ್ನು ವೈದ್ಯರನ್ನು ಕರೆಸಿ ಇವತ್ತು ತಾಲೂಕಿನಲ್ಲಿ ಅತ್ಯುತ್ತಮವಾದ ಆರೋಗ್ಯ ಶಿಬಿರ ಮೇಳವನ್ನು ಮಾಡಬೇಕು ಅಂತೇಳಿ ನಮ್ಮ ತಾಲೂಕು ಕರ್ನಾಟಕ ವಿಜಯ ಸೇನೆ ಎಲ್ಲ ನಮ್ಮ ಪದಾಧಿಕಾರಿಗಳು ನಮಗೆ ಹೇಳಿದಂತೆ ಇವತ್ತು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ನಮ್ಮ ತಾಲೂಕಿನಲ್ಲಿ ಆರೋಗ್ಯವಂತ ಮುಕ್ತವನ್ನು ಮಾಡಬೇಕು ಅಂತೇಳಿ ನಾವಿವತ್ತು ಈ ಕ್ರಮ ಕೈಗೊಂಡಿದ್ದೀವಿ. ಹಾಗೆ ಅದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತೆ ಬೆಳಗ್ಗೆಯಿಂದ ಎಲ್ಲ ಬಂದವರಿಗೂ ಸಹಿತ ತಿಂಡಿ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ಸಂಜೆ ಊಟದ ವ್ಯವಸ್ಥೆನೂ ಸಹಿತ ನಮ್ಮಲ್ಲಿ ಇರುವುದರಿಂದ ದಯಮಾಡಿ ಎಲ್ಲರೂ ಕೂಡ ನಮ್ಮ ನಾಗರಿಕರು ಎಲ್ಲ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೋತೀನಿ. ದಯಮಾಡಿ ವಂದನೆಗಳೊಂದಿಗೆ
ತಾಲೂಕಿನ ಜನತೆ ಪ್ರತಿಯೊಬ್ಬರೂ ಕೂಡ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ದಯಮಾಡಿ ಬನ್ನಿ. ಎಲ್ಲರೂ ಸಹಿತ ಬಂದು ತಪಾಸಣೆಯನ್ನು ಯಾವ ಥರದ ತಪಾಸಣೆ ಆಗಿರ್ಬೋದು, ಎಲ್ಲ ಥರ ತಪಾಸಣೆ ಇರುತ್ತೆ. ಇನ್ನು ಹೆಚ್ಚಿನ ಚಿಕಿತ್ಸೆಗೂ ಸಹಿತ ನಾವು ಬಸ್ಸಿನ ವ್ಯವಸ್ಥೆ ಮಾಡಿ ಬೆಂಗಳೂರಿಗೆ ಕಳಿಸಿಕೊಟ್ಟು ಅಲ್ಲೂ ಸಹಿತ ಹೆಚ್ಚಿನ ಚಿಕಿತ್ಸೆಯನ್ನು ಮಾಡಿಸ್ಕೊಡೋ ವ್ಯವಸ್ಥೆಯೂ ಸಹಿತ ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಬಂದು ಈ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನನ್ನ ಹೆಸರು ಲಲಿತಾ. ನಾನು ಕರುನಾಡ ವಿಜಯ ಸೇನೆ ಮಹಿಳಾ ಘಟಕದ ಅಧ್ಯಕ್ಷರು. ನಮ್ಮ ತಾಲೂಕಿನಲ್ಲಿ ಕರುನಾಡ ವಿಜಯ ಸೇನೆಯಿಂದ ಎಲ್ಲ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ವಿ. ಹಾಗೆಯೇ ಇಲ್ಲಿಗೆ ಎಲ್ಲರೂ ಡಾಕ್ಟ್ರುಗಳೆಲ್ಲ ಬರ್ತಾರೆ, ತಪಾಸಣೆ ಇರುತ್ತೆ. ಮತ್ತು ಲೇಡೀಸ್ಗೆ ಎಲ್ಲ ಥರದ ಆರೋಗ್ಯಕ್ಕೆ ಎಲ್ಲ ಯಾರು ಅನಾರೋಗ್ಯದಿಂದ ಇದ್ದೀರಿ ಎಲ್ಲ ಬಂದು ಅವರು ಡಾಕ್ಟ್ರು ಬರ್ತಾರೆ, ಅವ್ರಿಗೆ ತೋರಿಸ್ಕೊಳ್ಳಿ. ನಾವು ಇರ್ತೀವಿ, ಮಹಿಳಾ ವೈದ್ಯರು ಇರ್ತಾರೆ, ಅದಕ್ಕೆಲ್ಲ ಸಪೋರ್ಟಾಗಿ ನಾವು ನಿಂತಿರ್ತೀವಿ. ದಯವಿಟ್ಟು ತಾಲೂಕಲ್ಲಿರೋಂಥ ಮಹಿಳೆಯರಿಗೆ ಏನೇ ತೊಂದರೆ ಇದ್ರೂ ಮುಕ್ತವಾಗಿ ಬಂದು ಲೇಡೀಸ್ ಡಾಕ್ಟ್ರುಗಳು ಬರ್ತಾರೆ, ಅವ್ರ ಜೊತೆ ನಾವೂ ಇರ್ತೀವಿ, ಬಂದು ಎಲ್ಲ ತೋರಿಸ್ಕೊಳ್ಳಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.